ಯುವತಿಯ ಕತ್ತು ಸೀಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆಗೆ ಮೊದಲು ಯುವತಿಯೊಂದಿಗೆ ಕೊಲೆಗಾರ ಜಗಳ ಮಾಡುತ್ತಿದ್ದ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಪತ್ತೆಯಾಗಿದೆ. ಸಾವಿಗೀಡಾದ ಯುವತಿ ಗೌರಿ ಕೆಲಸ ಮಾಡುತ್ತಿದ್ದ ಫ್ಯಾನ್ಸಿ ಅಂಗಡಿಯಲ್ಲಿ ಜಗಳ ನಡೆದಿದ್ದು, ಆರೋಪಿ ಪದ್ಮರಾಜ್ ಯುವತಿಯನ್ನ ಹಿಡಿದು ಎಳೆಯುತ್ತಿರುವ ಗೌರಿಯ ಮೊಬೈಲ್ ಕಸಿದುಕೊಂಡು ಹೋದ ದೃಶ್ಯ ಇದೆ. ಬಳಿಕ ಮೊಬೈಲ್ ಕೊಡುವಂತೆ ಆರೋಪಿ ಪದ್ಮರಾಜ್ಗೆ ಗೌರಿ ಕಾಲ್ ಮಾಡಿದ್ದು, ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆ ಬಳಿ ಬರುವಂತೆ ಕರೆದಿದ್ದ. ನೇರವಾಗಿ ದೇವಸ್ಥಾನದ ಕೆರೆ ಸಮೀಪ ಬಂದಿದ್ದ ಪದ್ಮರಾಜ್ ಗೌರಿಯ ಜೊತೆ ಅಲ್ಲೂ ಜಗಳ ಮಾಡಿದ್ದ. ಬಳಿಕ ತನ್ನ ಬಳಿ ಇದ್ದ ಚೂರಿಯಿಂದ ಗೌರಿಯ ಕತ್ತು ಸೀಳಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಗೌರಿ ಮಂಗಳೂರು ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿದ್ದಾಳೆ.